ಗೃಹಜ್ಯೋತಿ ಯೋಜನೆಗೆ 20 ರೂಪಾಯಿ ಪಡಬೇಕಾಗಿದ್ದ ಗೃಹಜ್ಯೋತಿ ಯೋಜನೆಯ ನೋಂದಣಿಗೆ ಪಡುಬಿದ್ರಿ ಸೈಬರ್ ಒಂದರಲ್ಲಿ 100 ರೂಪಾಯಿ ಪಡೆಯುತ್ತಿರುವುದನ್ನು ವಿರೋಧಿಸಿದ ಗ್ರಾಮ ಪಂಚಾಯತ್ ಸದಸ್ಯರ ದೂರಿನನ್ವಯ ಕಾಪು ತಹಶೀಲ್ದಾರ್ ಅಂತಹ ಸೈಬರ್ಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ। ಈ ಬಗ್ಗೆ ಮಾತನಾಡಿದ ಪಡುಬಿದ್ರಿ ಗ್ರಾಮ ಪಂಚಾಯತ್ ಸದಸ್ಯೆ ಜ್ಯೋತಿ ಮೆನನ್, ಸರ್ಕಾರದ ಬಡವರ ಗೃಹಜ್ಯೋತಿ ಯೋಜನೆಯನ್ನು ದುರುಪಯೋಗ ಮಾಡಿಕೊಂಡ ಪಡುಬಿದ್ರಿಯ ಗ್ರಾಮ ಪಂಚಾಯತ್ ಮುಂಭಾಗದ ಸ್ಟಾರ್ ಸೈನ್ ಹೆಸರಿನ ಸೈಬರ್ ಸೆಂಟರ್ನಲ್ಲಿ 20 ರೂಪಾಯಿ ಪಡೆಯಬೇಕಾಗಿದ್ದರೂ ಯಾವುದೇ ಮುಲಾಜಿಲ್ಲದೆ ಬಡಪಾಯಿ ಗ್ರಾಹಕರಲ್ಲಿ 100 ರೂಪಾಯಿಗಳಂತೆ ವಸೂಲಿ ಮಾಡುತ್ತಿದ್ದು, ಇದು ಸ್ವತಃ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಶಫಿಯವರ ಗಮನಕ್ಕೆ ಬಂದಿದೆ ಎಂದರು। ಸ್ಥಳಕ್ಕೆ ಪಡುಬಿದ್ರಿ ಪೊಲೀಸರು ಬಂದು ವಿಚಾರಿಸಿದ್ದು, ಕಾಪು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದು ಅವರು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ವ್ಯಕ್ತಪಡಿಸಿದ್ದಾರೆ। ಸೈಬರ್ ಮಾಲೀಕ ಇಮ್ತಿಯಾಜ್ ಮೊದಲಿಗೆ ತಾನು ಮಾಡಿದ ಅಪರಾಧವನ್ನು ಸಮರ್ಥಿಸಿ ಬಜ್ಪೆಯಲ್ಲಿ 100 ರೂಪಾಯಿ ಇದೆ, ಆದ್ದರಿಂದ ನಾನು 100 ರೂಪಾಯಿ ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ ಉದ್ದಟತನ ತೋರಿದ್ದು, ಪೊಲೀಸ್ ಎಂಟ್ರಿ ಹಾಗೂ ತಹಶೀಲ್ದಾರ್ ಕಾನೂನು ಕ್ರಮದ ಬಗ್ಗೆ ತಿಳಿಯುತ್ತಿದ್ದಂತೆ ದರ ಕಡಿತಗೊಳಿಸುವುದಾಗಿ ತಿಳಿಸಿದ್ದು, ಆದರೆ ಈ ಹಿಂದೆ ಬಡಪಾಯಿಗಳಿಂದ ಹೆಚ್ಚುವರಿಯಾಗಿ ಪಡೆದ ಮೊತ್ತಕ್ಕೆ ಏನು ಪರಿಹಾರ ಎಂಬುದು ತಹಶೀಲ್ದಾರ್ ತನಿಖೆ ಬಳಿಕವಷ್ಟೇ ಇತ್ಯರ್ಥವಾಗಬೇಕಿದೆ। ಗೊತ್ತನ್ನ ಯಾನೀಗ ಪ್ರೂಫ್ ಸಮೇತ ಇತ್ತು ತೋಜ 30 ರೂಪೀಸ್ ನಿನ್ನ ಮೂಲ ಅಂಗಡಿ ಬರ್ತೀನಿ, ನಿನ್ನ ಸೈಬರ್ ಬರ್ತೀನಿ ತುಂಬು ಯಾನ್ ಇತ್ತ ಸುದರ್ಶನ ಮತ್ತೆ ಬರ್ತೀನಿ ಖಾಲಿ 30 ರೂಪೀಸ್ ಯಾನಿಗೆ ಪ್ರೂಫ್ ಫೋನ್ ಪೇ ಮಾಡ್ತೀನಿ ತೋಜ ಅಂದಾತ ಈ 100 ಗ್ರಾಮ ಪಂಚಾಯತ್ ಸದಸ್ಯೆ ಗೃಹಜ್ಯೋತಿ ಅರ್ಜಿ ಹಾಕಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಅವಕಾಶ ಇದೆ। ಇಲ್ಲಿ ಪಡುಬಿದ್ರಿಯಲ್ಲಿ ಸ್ಟಾರ್ ಶೈನ್ ಅಂತ ಇಲ್ಲೊಂದು ಸೈಬರ್ ಉಂಟು ಪಂಚಾಯತ್ ಎದುರುಗಡೆ।